ಇದ್ದೀವಿ, ನೀವು ಖಂಡಿಸಿ, ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳ್ತಿರೋ, ಯಾರಿಗೆ ಕೇಳ್ತಿರೋ ಕೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಈಗ ಪರೇಶ್ ಮೇಸ್ತನ ಕೊಲೆಯನ್ನು ಸೆಂಟ್ರಲ್ CBI ಕೊಡಬೇಕಂತ ಕೊಟ್ಟಿದ್ದಾರೆ, NIA ಕೊಡಬೇಕು, ಕೊಟ್ಟಿದ್ದೀವಿ. ಇದು ನಿಮಗೆ ಸಮಾಧಾನ ಇಲ್ಲ, ಇನ್ನೂ ಕೊಡೋಣ, ಎಲ್ಲಿ ಬೇಕಾದ್ರೂ ಕೊಡೋಣ, ಅದಕ್ಕೆ ತಯಾರಿದ್ದೀವಿ. ಆದರೆ ಅದನ್ನು ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು, ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ? ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು? ಅವರನ್ನು ಯಾವುದೇ ಗುಂಪು ಗಲಭೆಗಳಾಯಿತು, ಕೊಲೆಗಳಾಯಿತು, ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ? ಇವತ್ತು ಸುಭಾಷ್ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು 5 ಕೇಸ್ಗಳು, 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು? ಹಿಂದೂಗಳಲ್ವಾ? ಒಬ್ಬ ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ನಿಮ್ಮದು? ಅದರಲ್ಲೂ ಒಂದು ಕೀರ್ತಿ ಅನ್ನೊಬ್ಬ ಯುವಕನನ್ನು ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನು ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವ? ಹಾಗಾದರೆ ಅದನ್ನು ಕೊಲೆ. ಹಾಗಾದರೆ ಅಂಥ ಒಬ್ಬ ಅದು ಅವನಿಂದ ರೌಡಿ ಶೀಟರ್ನ ಯಾರು ಮಾಡಿದ್ದು? ಯಾವಾಗ ಆಗಿದ್ದು ರೌಡಿ ಶೀಟರು? ಯಾರು ಅವಾಗ ಗೃಹ ಮಂತ್ರಿಗಳಾಗಿದ್ದು? ಯಾವ ಸರ್ಕಾರ ಇತ್ತು ಅವಾಗ? ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಂಜರ್ ಅವರು, ಅವತ್ತ್ಯಾಕೆ ಅವನಿಗೆ ತುಟಿ ಬಿಸಲಿಲ್ಲ? ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಾಂಡ ಮಾಡ್ತಾ ಇದ್ದೀರಲ್ಲ, ಅವತ್ತು ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕಾಗಲಿ? ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಯಾಕೆ ಬಿಟ್ರಿ ನೀವು? ಇವತ್ತು ಕಳೆದ 4-5 ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನಿಗೆ ನೀವು ಹಿಂದೂ ನಾಯಕತ್ವದ ಇವತ್ತು ಪಟ್ಟವನ್ನು ಏನು ಕಟ್ತಾ ಇದ್ದೀರಾ ನೀವು? ಏನು ದುರುದ್ದೇಶ ಇದೆ ನಿಮ್ಮದು? ರಾಜಕೀಯ ಅಸ್ಥಿರತೆಯನ್ನು ಗೊಳಿಸಬೇಕು, ಸರ್ಕಾರದ ಅಸ್ಥಿರತೆಯನ್ನು ಗೊಳಿಸಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ? ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನಸಭೆಯಲ್ಲಿ. ಅದು ನೀವು ಹೇಳಬೇಕಾಗಿತ್ತು, ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ. ನಿಮ್ಮದೇ ಸರ್ಕಾರ ಹಾಕಿರೋವಂಥದ್ದು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮದೇ ಗೃಹ ಮಂತ್ರಿಗಳಿದ್ರು, ಆವಾಗ ನೀವು ತುಟಿ ಬಿಚ್ಚಿಲ್ಲ. ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಕೆಟ್ಟ ಕೀಳುಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರ್ದು ಅನ್ನೋದನ್ನು ಹೇಳಲಿಕ್ಕೆ ನೆನಪು ಮಾಡ್ತಾ ಇದ್ದೀನಿ. ಇನ್ನೊಬ್ಬರು ಶಾಸಕರು, ಬಹಳ ಬೇಸರ ಅಂತ ಹೇಳಿದ್ರೆ, ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು, ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಗೌರವವನ್ನು ನಾವು ನೋಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಈ ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಒಂದು 28 ಜನ ನಮ್ಮ ಸಂಸದರಿದ್ದಾರೆ. ಇನ್ನೊಂದು 75 ಜನ ನಾವು ವಿಧಾನ ಪರಿಷತ್ತು, 224 ಜನ ನಾವು ವಿಧಾನಸಭೆಯಿಂದ, ಒಂದು 300 ಜನ, ಸುಮಾರು ಒಂದು 10,000 ಜನ ಜಿಲ್ಲಾ ಪಂಚಾಯತಿನ ಸದಸ್ಯರು, ತಾಲೂಕ್ ಪಂಚಾಯತಿನ ಸದಸ್ಯರು, 90,000 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಅಂತ ಹೇಳಿದ್ರೆ ಸುಮಾರು ಒಂದು 7 ಕೋಟಿ ಜನರಲ್ಲಿ 1 ಲಕ್ಷ ಜನರಿಗೆ ನಮ್ಮ ಸಂವಿಧಾನವಾದಂಥ ಒಂದು ಹಕ್ಕನ್ನು, ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಘನತೆಯನ್ನು ನಾವು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬರು ಶಾಸಕರು ಹೇಳ್ತಾರೆ, ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ? DK ಶಿವಕುಮಾರ್ ಅವರ ಕೇಸ್ ಇಲ್ವಾ? ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನು ಅರ್ಥ ಆಗ್ತದೆ? ಇವತ್ತು ನಾವು ಒಂದು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಬೇರೆ, ರೌಡಿ ಶೀಟರ್ ಬೇರೆ, ಗುಂಡಾ ಆ್ಯಕ್ಟ್ ಬೇರೆ. ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ? ಅಂತಂದ್ರೆ ಅವ್ರನ್ನ ರೌಡಿ ಕರಿಬೋದಂತ ಒಂದು ಮಾತು ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪವೂ ಒಂದು ನಮ್ಮ ಕಾನೂನಿನಂಥ ಅರಿವು ಇಲ್ವ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ. ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನು ನಾವು ಕೀಳ್ಮಟ್ಟಕ್ಕೆ ತರುವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಪ್ಪ, ನಾವು ಶ್ರೀಕೃಷ್ಣನ ಈ ನಾಡಲ್ಲಿ, ಅದರಲ್ಲೂ ವಸುಧೆ